ಹಿಂದೂ ಸಮಾಜದ ಶಕ್ತಿಯನ್ನು ವೃದ್ಧಿಸಲು ನಮ್ಮ ಮನಸ್ಸು ಮತ್ತು ಹೃದಯ ಬೆಳಕಾಗಬೇಕು. ಅದಕ್ಕಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟ ದೀಪದ ಬೆಳಕು ಎಲ್ಲರ ಮನೆಗಳಲ್ಲಿ ಬೆಳಗಲಿ, ಮನೆ ದೇವಸ್ಥಾನ ಆಗಲಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯಕಾರಿಣಿ ಆಹ್ವಾನಿತ ಸದಸ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮರಸ್ಯ ವಿಭಾಗದ ವತಿಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಹಯೋಗದೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ದೀಪದ ಬೆಳಕನ್ನು ಉರ್ಲಾಂಡಿ ನಾಯರಡ್ಕ ಮನೆಗಳಿಗೆ ಪ್ರದಾನ ಮಾಡಿದ ಬಳಿಕ ನಾಯರಡ್ಕ ಶ್ರೀ ಸತ್ಯನಾರಾಯಣ ಪೂಜಾ ಕಟ್ಟೆಯಲ್ಲಿ ಗೋಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಇದ್ದರು. ಭೇದ ಸಮಾಜದ ಶಕ್ತಿಯನ್ನು ಕುಂದಿಸುತ್ತೆ. ಈ ಶಕ್ತಿಯನ್ನು ಕುಂದಿಸಲು ಹೊರಗಿನಿಂದ ಅನ್ಯಮತೀಯರು ಕಾಯುತ್ತಿದ್ದಾರೆ. ಮೋಸ, ವಂಚನೆ ತಿಳಿಯದ ಉಪೇಕ್ಷಿತ ಬಂಧುಗಳ ದಾರಿಯನ್ನು ತಪ್ಪಿಸುವ ಕೆಲಸ ಮಾಡುವವರು ಹಲವರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗಬಾರದು ಎಂದು ಹೇಳಿದರು. ಕೆಲವೊಂದು ಕಂಡಿರು ಐಕರಿ ಕನಕನ ಕಿಂಡಿ ಅಂತ ಮಾಡ್ತಾರೆ. ಅವ್ರಿಗೋದು ನಮ್ಮ ತೂಕನವ ಅವರಿಗೆ ದೇವರ ಏರಿಗೆ ಆಶೀರ್ವಾದ ಕೊಡ್ತಾನೆ, ಏರಿಗೆ ದರ್ಶನ ಕೊಡ್ತಾನೆ. ಪಂಡ ಮನಸ್ಸಿಗೆ ಪ್ರಾಮಾಣಿಕವಾದ ಭಕ್ತಿಗೆ ನಮ್ಮ ಆರಾಧನೆ ಮಾಡ್ತಿಲ್ಲ. ದೇವರಿಗೆ ಬರ್ತದೆ ಬರ್ಬೇಕು. ಎರಡು ಪ್ರಶ್ನೆ, ದುಡ್ಡದ ಮಿತ್ತತ್, ವೈಭವದ ಮಿತ್ತತ್, ಭಾರಿ ಒಂದು ಅಲಂಕಾರ ಮಾಡ್ತದೆ ಇಲ್ಲ.